ನಾವು ಎಲ್ಲ ಕಡೆ ಒಂದು ಏನಂದರೆ ಟಿಪ್ಪು ಸುಲ್ತಾನ್ ಯಾಕೆ ವಿವಾದ ಆಗ್ತಾ ಇದ್ದಾರೆ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ನಾವು ನಮ್ಮ ಸಮ್ಮೇಳನದ ಪೋಸ್ಟರನ್ನು ನಾವು 1 ತಿಂಗಳ ಹಿಂದೆಯೇ ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ ಟಿಪ್ಪು ಸುಲ್ತಾನ್ ಇದ್ದಾರೆ, ನಾರಾಯಣ್ ಗುರುಗಳಿದ್ದಾರೆ, ಮಹಾತ್ಮ ಗಾಂಧೀಜಿಯವರಿದ್ದಾರೆ, ಚೆಗುವೇರ ಇದ್ದಾರೆ, ಭಗತ್ ಸಿಂಗ್ ಇದ್ದಾರೆ, ರಾಣಿ ಅಬ್ಬಕ್ಕ ಇದ್ದಾರೆ, ಕೋಟಿ ಚೆನ್ನಯ್ಯ ಇದ್ದಾರೆ, ಅಂಬೇಡ್ಕರ್ ಅವರಿದ್ದಾರೆ, ಕುವೆಂಪು ಅವರಿದ್ದಾರೆ, ಬಸವಣ್ಣ ಅವರಿದ್ದಾರೆ, ಕಾರ್ಲ್ ಮಾರ್ಕ್ಸ್ ಅವರಿದ್ದಾರೆ, ಎಲ್ಲರೂ ಇದ್ದಾರೆ. ಅವರ ಜೊತೆಯಲ್ಲಿ ಕೋಟಿ ಚೆನ್ನಯ್ಯ ಕೂಡ ಇದ್ದಾರೆ. ಕೋಟಿ ಚೆನ್ನಯ್ಯ ಯಾಕೆ ಸಮಸ್ಯೆ, ಇವರು ಟಿಪ್ಪು ಸುಲ್ತಾನ್ ಕೂಡ ಇದ್ದಾರೆ. ಟಿಪ್ಪು ಸುಲ್ತಾನ್ ಯಾಕೆ ಸಮಸ್ಯೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಟಿಪ್ಪು ಸುಲ್ತಾನು ನಮ್ಮ ರಾಣಿ ಅಬ್ಬಕ್ಕ ರೀತಿಯಲ್ಲಿ ರಾಣಿ ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ರಾಜಿ ಇಲ್ಲದೆ ಹೋರಾಟ ಮಾಡಿದರೆ, ಟಿಪ್ಪು ಸುಲ್ತಾನ್ ಬ್ರಿಟಿಷ್ ವಸಾಹತುಶಾಹಿಯ ವಿರುದ್ಧ ರಾಜಿ ಇಲ್ಲದೆ ಹೋರಾಟ ಮಾಡಿದರು. ಯಾಕೆ ಅವರನ್ನು ಗೌರವಿಸಬಾರ್ದು? BJP ಅವರಿಗೆ ಆಗಲ್ಲ ಅಂದ ತಕ್ಷಣ ನಾವು ಕೈ ಬಿಡಬೇಕಾ? ಈಗ ಇರೋದೇನು ತಕರಾರು ಇರೋದು BJP ಅವರಿಗೆ. ಟಿಪ್ಪು ಸುಲ್ತಾನ್ಗೆ ಮಾತ್ರ ತಕರಾರಲ್ಲ, ಕೋಟಿ ಚೆನ್ನಯ್ಯ ಹಾಕಿದ್ರು ಕೂಡ ತಕರಾರು. ಯಾರನ್ನಾದರೂ ಒಬ್ಬರನ್ನಾದರೂ ಬಿಡಬೇಕಲ್ಲ. ಸರಿ, ಕೋಟಿ ಚೆನ್ನಯ್ಯರು ನೀವು ಹಾಕಬಾರ್ದು, ಆಯಿತು. ಸರಿ, ಈ ಕಡೆ ಬಂದು ಟಿಪ್ಪು ಸುಲ್ತಾನನ್ನು ನೀವು ಹಾಕಬಾರ್ದು, ಆಯಿತು. ನಾರಾಯಣ್ ಗುರನ್ನು ಹಾಕಬಾರ್ದು. ಇದು ಒಳ್ಳೆ ಕಥೆ ಆಯಿತು. BJP ಅವರು ಹೇಳಿದ ರೀತಿಯಲ್ಲಿ ಜಿಲ್ಲೆಯಲ್ಲಿ ನಾವು ಬೇರೆ ರಾಜಕೀಯ ಪಕ್ಷಗಳು, ಸಾಮಾಜಿಕ ಸಂಘಟನೆಗಳು, ಜನರು ಅವರ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ನಾವು ಯಾರನ್ನು ಗೌರವಿಸಬೇಕು, ಯಾವ ಐಕಾನ್ಗಳನ್ನು, ಯಾರ ನಂಬಿಕೆಗಳನ್ನು ಗೌರವಿಸಬೇಕು ಅಂತ ನಾವು BJP ಅವರ ಹತ್ರ ಹುಕುಂ ತಗೊಂಡು ಮಾಡಬೇಕಾ? ಈಗ ಹೌದು, ಎಸ್, ಓಕೆ, ನಾವು ಅದಕ್ಕೆ ಹೇಳ್ತೀವಿ. ಇಲ್ಲಿ ಪೊಲೀಸ್ನವರು ನೋಟಿಸ್ ಕೊಡೋ ಮೊದಲು ನಮಗೆ ಫೋನ್ ಕೂಡ ಮಾಡಿ ಹೇಳಿದ್ದಾರೆ, ಅದನ್ನು ನೀವು ತೆರವುಗೊಳಿಸಬೇಕು ಅಂತ. ನಾವು ಹೇಳಿದ್ವಿ, ತೆರವು ಯಾಕೆ ಗೊಳಿಸಬೇಕು ಅಂತ ನಮಗೆ ಸ್ಪಷ್ಟ ಕಾರಣ ಬೇಕು. ಅವರು ಹೇಳಿರುವಂಥದ್ದು, ಒಂದು ಸಲ ಕೆಲವು ಪೊಲೀಸ್ನವರಿಗೂ ಕೂಡ ಮಾಹಿತಿ ಇಲ್ಲ, ನಮ್ಮಲ್ಲಿ ಸರ್ಕ್ಯುಲರ್ ಇದೆ, ಟಿಪ್ಪು ಸುಲ್ತಾನ ಇದು ಹಾಕೋಂಗಿಲ್ಲ, ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗ್ತದೆ ಅಂತೆಲ್ಲ ಹೇಳಿದ್ದಾರೆ. ಆಮೇಲೆ ಅವರು ನಮಗೆ ಈ ರೀತಿ ನೋಟಿಸ್ ಕೊಟ್ಟಿರೋದು. ಈಗ ನಾವು ಅನುಮತಿ ಪಡ್ಕೊಂಡಿದ್ವಿ, ಪಾವೂರು ಗ್ರಾಮ ಪಂಚಾಯಿತಿಯಿಂದ ನಮಗೆ ಫ್ಲೆಕ್ಸ್ ಆಗಲಿಕ್ಕೆ ಅನುಮತಿ ಇದೆ. ಅನುಮತಿಯ ಪತ್ರವನ್ನು ಬೇಕಾದರೆ ನಾವು ನಿಮಗೆ ಅದನ್ನು ಕೊಡ್ತೀವಿ, ಅನುಮತಿ ಪಡ್ಕೊಂಡಿದ್ದೀವಿ. ಇಲ್ಲಿರೋ ಪ್ರಶ್ನೆ ಅಲ್ಲೇ ಇರ್ತದೆ. ನಾವು ಕೇಳುವಂಥದ್ದು, ಅನುಮತಿ ಇಲ್ಲದೆ ಹಾಕಿದ್ದಾರೆ ಅನ್ನುವಂಥದ್ದು ನೋಟಿಸ್ ಕೊಡೋದಾದರೆ ಬೇರೆಲ್ಲದಕ್ಕೂ ಕೊಡಬೇಕಲ್ಲ. ಈಗ ಮಂಗಳೂರಿನಲ್ಲಿರ್ಬೋದು, ಹರೇಕಲದಲ್ಲಿರ್ಬೋದು, ಅಥವಾ ಉಳ್ಳಾಲ ಪುರಸಭೆಯಲ್ಲಿರ್ಬೋದು, ಅಥವಾ ಮುಲ್ಕಿ ಪುರಸಭೆಯಲ್ಲಿರ್ಬೋದು, ಇಷ್ಟೆಲ್ಲ ಫ್ಲೆಕ್ಸ್ಗಳಿದೆಯಲ್ಲ. ಎಷ್ಟು ಕಡೆ ಅನುಮತಿ ಇದೆ ಅಂತ ಇವರು ಹುಡ್ಕೊಂಡು ಹೋಗಿದ್ದಾರೆ. ಟಿಪ್ಪು ಸುಲ್ತಾನ್ ಅವರ ಫ್ಲೆಕ್ಸು, ಟಿಪ್ಪು ಸುಲ್ತಾನ್ ಅವರ ಕಟೌಟ್ ಕಂಡಾಗ ಮಾತ್ರ ನಿಮಗೆ ಅನುಮತಿಯ ನೆನಪಾಗೋದಾ? ನೋಟಿಸ್ ಕೊಡೋ ಸ್ಪಷ್ಟ ಕಾರಣ ಕೊಡಿ, ಅನುಮತಿಯ ಕಾರಣ ಕೊಡಬೇಡಿ. ಟಿಪ್ಪು ಸುಲ್ತಾನ ಇದು ಫ್ಲೆಕ್ಸು ಕಟೌಟ್ ಹಾಕೋದು BJP ಅವ್ರಿಗೆ ಇಷ್ಟ ಇಲ್ಲ, ಅವ್ರು ಗಲಾಟೆ ಮಾಡ್ತಾರೆ, ಅದಕ್ಕಾಗಿ ತೆಗೀರಿ ಅಂತ ನಮಗೆ ಕಾರಣ ಕೊಡಿ. ಈಗ ಇನ್ನೊಂದು ಕಡೆ ಅದೇ ಗ್ರಾಮ ಪಂಚಾಯತಿಗೆ ಹೋಗಿ ನಾವು ಹಾಕಿರುವಂಥ ಸಮ್ಮೇಳನದ ಇನ್ನೊಂದು ಕಟೌಟ್ನಲ್ಲಿ ಬೇರೆಲ್ಲರ ಜೊತೆಯಲ್ಲಿ ಇವ್ರದ್ದು ಕೋಟಿ ಜನ ನಾರಾಯಣ್ ಗುರು ಅವರ ಫೋಟೋ ಹಾಕ್ಕೊಂಡಿದ್ದಾರೆ, ನಮ್ಮ ಇದಕ್ಕೆ ಘಾಸಿ ಆಗ್ತದೆ, ಅದನ್ನು ತೆಗೆಸಿಂದಲೂ ಕೂಡ ಸಹಿಯಾಗಿ ಕೊಟ್ಟಿದ್ದಾರೆ ಅಂತ ಅಲ್ಲಿಯ PDO ಹೇಳಿದರು. ಹಂಗೆಲ್ಲವೂ BJP ಅವರು ಹೇಳಿದಾಗ ಕೇಳಬೇಕಾ? ಈಗ ಮೊನ್ನೆ ಇವರೆಲ್ಲರೂ ದೇವರ ಇದನ್ನು ಇಟ್ಕೊಂಡು ಇವರು ಎಲ್ಲ ಕಡೆ ಫ್ಲೆಕ್ಸ್ ಹಾಕ್ಲಿಲ್ವಾ? ಇವರು ಧಾರ್ಮಿಕ ನಂಬಿಕೆಗಳನ್ನು ದುರುಪಯೋಗ ಮಾಡ್ಬೋದು. ನಾವು ಸದುಪಯೋಗ ಕೂಡ ಮಾಡಬಾರ್ದು. ಅಂದರೆ ಕೋಟಿ ಚೆನ್ನ ಕಾನೂನು ಸುವ್ಯವಸ್ಥೆ BJP ಅವರು ಕಾನೂನು ಸುವ್ಯವಸ್ಥೆ ಹಾಳು ಮಾಡಿದ್ರು. ಹೌದು, ಸರ್ಕಾರ ಯಾಕೆ ಹೇಳ್ತಾ ಇದೆ ಅಂತ. ಯಾರಿಂದ ಕಾನೂನು ಸುವ್ಯವಸ್ಥೆ ಹಾಳಾಗೋದು? ಟಿಪ್ಪು ಸುಲ್ತಾನ್ ಕಟೌಟ್ ಹಾಕಿದ್ರೆ ಕೋಟಿ ಚೆನ್ನಯ್ಯರನ್ನು ಯಾಕೆ ಸಂಘರ್ಷ ಆಗಬೇಕು ಅಂತ ಕೇಳೋದು. ಯಾಕೆ ಸಂಘರ್ಷ ಆಗಬೇಕು? ಈಗ ನಾಳೆ ನೀವು ಏನಾದರೂ ಒಂದು ಕಾರ್ಯಕ್ರಮ ಮಾಡ್ತೀರಪ್ಪ, ಮಾಡುವಾಗ ನಾವು ಬಂದು ಗಲಾಟೆ ಮಾಡ್ತೀವಿ ಅಂತ ಹೇಳಿದರೆ ತಕ್ಷಣ ಇಲ್ಲಲ್ಲ ನೀವು ಕಾರ್ಯಕ್ರಮ ಮಾಡಬೇಡಿ, ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗ್ತದೆ ಅಂತ ನಿಮಗೆ ಬಂದು ಹೇಳಿದರೆ ಹೇಗೆ? ಪೊಲೀಸ್ನವರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು ಪೊಲೀಸರ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ, ಕರ್ತವ್ಯ. ನಮಗೆ ರೀಸನ್ ಕೊಡಲಿ, ನಾವು ಅದನ್ನು ಒಪ್ತೀವಿ, ಸರಿಯಾದ ರೀಸನ್ ಕೊಡಬೇಕು. ಈಗ ಕೋಟಿ ಚೆನ್ನಯ್ಯರದ್ದು ಆಗಿದ್ರು ಕೂಡ ಇವರು ಇದು ಕೊಟ್ಟರೆ, ಇವರೆಷ್ಟು ದೇವರ ಧರ್ಮಗಳ ನಂಬಿಕೆಯನ್ನು ದುರುಪಯೋಗ ಮಾಡಿಲ್ಲ. ಬಜರಂಗ ದಳದವರು ಇರ್ಬೋದು, BJP ಅವರು ಎಷ್ಟು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಫ್ಲೆಕ್ಸ್ಗಳನ್ನು ಹಾಕಿಲ್ಲ, ಎಷ್ಟು ಪಾದಯಾತ್ರೆಯನ್ನು ನಡೆಸಿಲ್ಲ. ನಾವು ಈ ನೆಲದ ನಿಜವಾದಂಥ ಈ ಐಕಾನ್ಗಳ ವಾರಿಸುದಾರರು. ಕೋಟಿ ಚೆನ್ನಯ್ಯರು ಮಾಡಿದ್ದೇನು? ಭೂಮಿಗಾಗಿ ಹೋರಾಟ, ಆತ್ಮಗೌರವಕ್ಕಾಗಿ ಹೋರಾಟ. ನಾವೇನು ಮಾಡ್ತಾ ಇರೋದು? ಇಲ್ಲಿ ಗೇಣಿದಾರರ ಪರವಾಗಿ ಹೋರಾಟ ಮಾಡಿದ್ಯಾರು? ನಾವು 500 ವರ್ಷಗಳಿಂದ ಈ ತುಳು ಮಣ್ಣಿನಲ್ಲಿ ಭೂಮಿ ಹಕ್ಕಿನ ಹೋರಾಟವನ್ನು ಆರಂಭಿಸಿ ಒಂದು ದಿಕ್ಕನ್ನು ತೋರಿಸಿದವರು ಕೋಟಿ ಚೆನ್ನಯ್ಯರು. ನಮ್ಮಲ್ಲಿ ಆನಂತರ ಕಾಮ್ರೇಡ್ ಕೃಷ್ಣ ಶೆಟ್ಟರು, ಕಾಮ್ರೇಡ್ ಕಕ್ಕಿಲ್ಲಾಯರು, ಕಾಮ್ರೇಡ್ MH ಕೃಷ್ಣಪ್ಪರು, ಇಂಥವ್ರು ಮತ್ತೆ ಅದನ್ನು ಗೇಣಿದಾರರ ಹೋರಾಟವನ್ನು ಮುನ್ನಡೆಸಿ ಭೂಮಿಯನ್ನು ಕೊಡಿಸಿದರು. BJP ಅವರಿಗೆ ಏನು ನೈತಿಕತೆ ಇದೆ? ಕೋಟಿ ಚೆನ್ನಯ್ಯ ಬ್ರಿಟಿಷರ ವಿರುದ್ಧ ಏನು ರಾಜಿ ಇಲ್ಲದೆ ಹೋರಾಟ ಮಾಡಿದರು. ರಾಣಿ ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ರಾಜಿ ಇಲ್ಲದಂತೆ ಹೋರಾಟ ಮಾಡಿದರು. ಇವತ್ತು ನಾವು ಕೂಡ ರಾಜಿ ಇಲ್ಲದಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವರ ರೀತಿಯಲ್ಲಿ ಎತ್ತಿನ ಒಲೆಗಾಗಿ ರಥಯಾತ್ರೆ ಮಾಡಿ ಕೊನೆಗೆ ಇವರದೇ ಸರ್ಕಾರ ಬಂದಾಗ
ಕೈ ಬಿಟ್ಟು ಎತ್ತಿನ ಹೊಲೆಗೆ ಗ್ರಾಂಟನ್ನು ಬಿಡುಗಡೆ ಮಾಡಿದಂಥ ಆತ್ಮವಂಚನೆ ರಾಜಕಾರಣ ಅಲ್ಲ ನಮ್ಮದು. BJP ಥರ ಏನು ಹೇಳ್ತೀವೋ ಅದಕ್ಕೆ ಬದ್ಧರಾಗಿರ್ತೀವಿ. ಕೋಟಿ ಚೆನ್ನವರು ಈ ನೆಲದಲ್ಲಿ ಪ್ರಥಮ ಭೂಮಿ ಹಕ್ಕಿನ ಹೋರಾಟಗಾರರು. ನಾವು ಇವತ್ತು ಅದನ್ನು ಮಾಡ್ತಾ ಇದ್ದೀವಿ. ಉದ್ಯೋಗದ ಹಕ್ಕಿಗಾಗಿ ತುಳುನಾಡಿನಲ್ಲಿ ಯಾರು ಹೋರಾಟ ಮಾಡ್ತಾ ಇರೋದು? ಟೋಲ್ಗೇಟ್ ತೆರವಿಗಾಗಿ ಯಾರಿಲ್ಲಿ ಈ ನೆಲದಲ್ಲಿ ಹೋರಾಟ ಮಾಡಿದ್ದು? ಆಸ್ಪತ್ರೆಗಳ ಉನ್ನತೀಕರಣ, ಜನರಿಗೂ ಉತ್ತಮವಾದಂಥ ಶಿಕ್ಷಣ, ಆರೋಗ್ಯ ಸಿಗಬೇಕು, ಸರ್ಕಾರಿ ಆಸ್ಪತ್ರೆಗಳು ಬಲಗೊಳ್ಳಬೇಕು ಅಂತ ಏನು BJPಯವರು, ಬಜರಂಗ ದಳದವರು ಹೋರಾಟ ಮಾಡ್ತಾ ಇದ್ದಾರೆ? ಕೋಟಿ ಚೆನ್ನವರು ನಾರಾಯಣ ಗುರುಗಳು ತೋರಿದ ದಾರಿ ಅಲ್ವಾ ಸಮಾನತೆ, ಆತ್ಮಗೌರವದ್ದು? ನಾವು ಅಲ್ಲದೆ ಅವರು ಅದರ ವಾರಿಸಿದಾರರು. ಟಿಪ್ಪು ಸುಲ್ತಾನ್ ಏನು ಮಾಡಿದ್ದಾರೆ? ಟಿಪ್ಪು ಸುಲ್ತಾನ್ ರೇಷ್ಮೆಯನ್ನು ಪರಿಚಯಿಸಿದ್ದಾರೆ ಈ ನೆಲಕ್ಕೆ. ರೈತರಿಗೆ ಭೂಮಿ ಹಕ್ಕನ್ನು ಕೊಡಿಸಿದ್ದಾರೆ. ರೈತರನ್ನು ಶೋಷಣೆ ಮಾಡಿದವರ ಬಗ್ಗೆ ಏನು ಮಾಡಿದ್ದಾರೆ? ರಾಜರ ಆಳ್ವಿಕೆಯಲ್ಲಿ ಹಲವಾರು ತಪ್ಪುಗಳಾಗಿರ್ಬೋದು. ಈ ಇತಿಹಾಸ, ಭಾರತದ ಇತಿಹಾಸದಲ್ಲಿ, ನಮ್ಮ ಮಣ್ಣಿನ ಇತಿಹಾಸದಲ್ಲಿ ರಾಜರುಗಳನ್ನು ಹುಡುಕಿದ್ರೆ ಎಲ್ಲ ರಾಜರುಗಳಲ್ಲಿ ತಪ್ಪುಗಳಿದೆ. ನೀವು ತಪ್ಪುಗಳನ್ನಷ್ಟೇ ಹುಡುಕಿದ್ರೆ ಅದೇನು ಪ್ರಜಾಪ್ರಭುತ್ವ ಅಲ್ಲಲ್ಲ. ಪ್ರಜಾಪ್ರಭುತ್ವದಲ್ಲಿ ನಿಮ್ಮದೇ 40% ಸರ್ಕಾರ ಅಂತ ಕುಖ್ಯಾತಿ ಆಗಿತ್ತಲ್ಲ, ಜನರೇ ಓಟ್ ಹಾಕುವಂಥದ್ದು. ನಿಮ್ಮನ್ನು ಟಿಪ್ಪು ಸುಲ್ತಾನಿಗೆ ಹೋಲಿಸ್ಲಿಕ್ಕಾಗತ್ತಾ? ನಾವಿಲ್ಲಿ ಕೇಳೋದು, ಪೊಲೀಸರಿಗೆ ಕೇಳೋದು, ಸರ್ಕಾರಕ್ಕೆ ಕೇಳೋದು. BJPಯವರೊಂದು ಫೋನ್ ಮಾಡಿದ ತಕ್ಷಣ ಯಾಕೆ ಓಡ್ ಬರ್ತೀರಿ? ಸ್ವಲ್ಪ ವಿಮರ್ಶೆ ಮಾಡಿ. ಟಿಪ್ಪು ನಿಮ್ಮ ಐಕಾನ್ ಆದ್ರೆ ಕೃಷ್ಣದೇವರಾಯರು ಯಾಕೆ ಆಗ್ಬಾರ್ದು? ಈಗ ನೀವು ಹೇಳಿದ ಪಾಯಿಂಟ್ ಯಾಕೆ ಅವರನ್ನು ಇನ್ಕ್ಲೂಡ್ ಮಾಡಲಿಲ್ಲ? ಅಲ್ಲ, ಅವರು ಟಿಪ್ಪುಗಿಂತ 100 ಪಾಲು ರಾಜ್ಯಕ್ಕೋಸ್ಕರ ಕೊಡುಗೆಯನ್ನು ಕೊಟ್ಟವರು. ಅಲ್ಲ, 100 ಪಾಲು ಅವ್ರು ಹೆಚ್ಚು ಕೊಟ್ರ ಇವರು ಹೆಚ್ಚು ಕೊಟ್ರ ಅಂತ ಬೇರೆ ಚರ್ಚೆ ಮಾಡೋಣ. ಕೃಷ್ಣದೇವರಾಯರನ್ನು ಹಾಗೆ ನೋಡಿದರೆ ಚೋಳರು, ಪಲ್ಲವರು ಎಲ್ಲರನ್ನ ಹಾಕಬೇಕು. ನಾವೀಗ ಈ ನೆಲದಲ್ಲಿ ವಸಾಹತುಶಾಹಿ ಆಡಳಿತದ ವಿರುದ್ಧ ಹೋರಾಟ ಮಾಡಿದಂಥ ಇಬ್ಬರು ಐಕಾನ್ಗಳು ನಮ್ಮ ಈ ನೆಲವನ್ನು ಆಳಿದವರು. ಒಂದು ಪೋರ್ಚುಗೀಸರ ವಿರುದ್ಧ ರಾಣಿ ಅಬ್ಬಕ್ಕ. ನಾವು ರಾಣಿ ಅಬ್ಬಕ್ಕನ್ನು ಹಾಕಿದ್ದಕ್ಕೆ ಯಾಕೆ ನೀವು ಕೇಳಲ್ಲ? ನೀವು ಕೃಷ್ಣದೇವರನ್ನು ನೆನಪಿಸ್ಕೊಳ್ತಾರೆ. ಇಲ್ಲಿ ರಾಣಿ ಅಬ್ಬಕ್ಕ ಹಾಕಿದ್ದೀವಲ್ಲ ನಾವು ಕರ್ನಾಟಕದಲ್ಲಿ. ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಳ್ವಿಕೆ ನಡೆಸಿದಂಥ ಇಬ್ಬರು ವಸಾಹತುಶಾಹಿ ವಿರೋಧಿ ರಾಜರುಗಳು. ಒಂದು ರಾಣಿ ಅಬ್ಬಕ್ಕ, ವಸಾಹತುಶಾಹಿ, ಇವರು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದ್ದು. ಇನ್ನೊಂದು ನಮ್ಮ ಟಿಪ್ಪು ಸುಲ್ತಾನ್. ಇವರಿಬ್ಬರು ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಆಳ್ವಿಕೆ ಮಾಡಿದ್ದಾರೆ. ಆಳ್ವಿಕೆ ಮಾಡಿದಂಥ ಬ್ರಿಟಿಷರ ಮತ್ತು ಪೋರ್ಚುಗೀಸರ ವಸಾಹತುಶಾಹಿ ವಿರುದ್ಧ ಹೋರಾಟ ಮಾಡಿದ್ದು ಇಬ್ಬರನ್ನು ಬಳಸ್ಕೊಂಡಿದ್ದೀವಿ. ಟಿಪ್ಪುವನ್ನು ಮಾತ್ರ ಹಾಕಿ ರಾಣಿ ಅಬ್ಬಕ್ಕನ್ನು ಬಿಟ್ಟಿಲ್ಲ. ಕೃಷ್ಣದೇವರಾಯರನ್ನು ಯಾಕೆ ಬಳಸಲಿಲ್ಲ ಅಂತ ಕೇಳಿದರೆ, ಕೆಳದಿಯ ಅವರನ್ನು ಕೇಳ್ಬೋದು, ನಮ್ಮ ತುಳುನಾಡನ್ನು ಆಳ್ವಿಕೆ ಮಾಡಿದ್ದಾರೆ ಅಂತ. ಹಂಗೆ ತುಂಬ ಅರಸರಿದ್ದಾರೆ. ವಸಾಹತುಶಾಹಿ ವಿರುದ್ಧ ಸಂಘರ್ಷ ಮಾಡಿ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ರಾಜಿ ಇಲ್ಲದೆ ಮಾಡಿದಂತ ಇಬ್ಬರನ್ನು ಹಾಕಿದ್ವಿ. ನಾವು ದಕ್ಷಿಣ ಅಲ್ಲಲ್ಲ, ಕರ್ನಾಟಕವನ್ನು ಆಳಿದಂತ ತುಂಬ ಇದ್ದಾರೆ. ಬಸವಣ್ಣನನ್ನು ಹಾಕಿದ್ದೀವಿ. ಮೈಸೂರು ಅರಸರ ಕೊಡುಗೆಗಳಿಲ್ವಾ? ಹೌದು, ಎಲ್ಲರನ್ನು ಹಾಕ್ಲಿಕ್ಕೆ ಆಗಲ್ಲಲ್ಲ. ಬಸವಣ್ಣನನ್ನು ಹಾಕಿದ್ದೀವಿ, ಅಂಬೇಡ್ಕರ್ ಅವರನ್ನು ಹಾಕಿದ್ದೀವಿ, ಮಹಾತ್ಮ ಗಾಂಧೀಜಿಯವರನ್ನು ಹಾಕಿದ್ದೀವಿ, ಕೋಟಿ ಚೆನ್ನೈರನ್ನು ಹಾಕಿದ್ದೀವಿ, ನಾರಾಯಣ ಗುರುಗಳನ್ನು ಹಾಕಿದ್ದೀವಿ, ವಿವೇಕಾನಂದರನ್ನು ಹಾಕಿದ್ದೀವಿ, ಸುಭಾಷ್ ಚಂದ್ರ ಬೋಸ್ ಅವರನ್ನು ಹಾಕಿದ್ದೀರಿ. ಅದರಲ್ಲಿ ಒಂದು ಮಧ್ಯದಲ್ಲಿ ಒಂದು ಮುಸ್ಲಿಂ ಹೆಸರು ಬಂದರೆ ಇಷ್ಟೆಲ್ಲ ಉಳಿದು ಬಿದ್ದರು ಹೆಂಗೆ ಅಂತ. ನಾಳೆ ಮುನೀರು ಇರಬಾರ್ದು ಈ ಸಮ್ಮೇಳನದಲ್ಲಿ ಹೇಳ್ತಾರಂತ ನನಗೆ ಡೌಟು. ಅವನು ಯಾಕೆ ಮುಸಲ್ಮಾನ ರಾಜ್ಯಾಧ್ಯಕ್ಷ ಆಗಿರಬೇಕು? ನಿಮ್ಗೆ ಹಿಂದೂಗಳು ಇರಲ್ವಾ? ಹಿಂದುವನ್ನು ಮಾಡಿ ಅಂತ ನಮ್ಮ ಸಮ್ಮೇಳನಕ್ಕೆ ಬಂದು ಎದುರುಗಡೆ ಪ್ರತಿಭಟನೆ ಮಾಡ್ತಾರಂತ ಡೌಟ್. ಆವಾಗಲೂ ಕೇಳ್ಬೋದು, ಯಾಕೆ ಮುನೀರ್ ರಾಜ್ಯಾಧ್ಯಕ್ಷ ಆಗಬೇಕು? ಸುನೀಲ್ ಎಷ್ಟು ಹೋರಾಟ ಮಾಡಿಲ್ವಾ? 106 ಸುನೀಲನ್ನು ಮಾಡಿ ಅಂತ ಕೇಳಿದರೆ ನಾವು ಹೆಂಗೆ ಉತ್ತರ ಕೊಡೋದು? ಇಷ್ಟೇ ಸಿಂಪಲ್. ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ. ಮದುವೆ, ನಿಶ್ಚಿತಾರ್ಥ, ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ 750ರಿಂದ 1000 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ, ನಾನ್ ಎಸಿ, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್, ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣ ಕಲಾ ಮಂದಿರ, ಮುಖ್ಯ ರಸ್ತೆ, ಪುತ್ತೂರು. 8310 91376 9448120 315.